ಮಂಗಳೂರಿನ ಫಳ್ನೀರ್ನಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಅಗ್ನಿತಾಂಡವ. ಕಾರು ಆಲ್ಟ್ರೇಷನ್ ಸೆಂಟರ್ನಲ್ಲಿ ಹೊತ್ತಿ ಉರಿದ ಬೆಂಕಿಗೆ ಐಷಾರಾಮಿ ಕಾರುಗಳು ಭಸ್ಮವಾಗಿವೆ. ಶಾರ್ಟ್ ಸರ್ಕ್ಯೂಟ್ ತಂದೊಡ್ಡಿದ ಈ ಭೀಕರ ಅನಾಹುತದ ಲೇಟೆಸ್ಟ್ ದೃಶ್ಯಗಳು ಇಲ್ಲಿದೆ ನೋಡಿ. ಸೋಮವಾರ ಬೆಳಗ್ಗೆ ಈ ಘಟನೆ ನಡೆದಿದೆ. ಫಳ್ನೀರ್ನ ಆಲ್ಟ್ರೇಷನ್ ಮಳಿಗೆಯಿಂದ ಇದ್ದಕ್ಕಿದ್ದಂತೆ ದಟ್ಟವಾದ ಹೊಗೆ ಕಾಣಿಸಿಕೊಂಡಿತು. ಅಪ್ಗ್ರೇಡ್ ಮಾಡೋಕೆ ಅಂತ ಬಿಟ್ಟಿದ್ದ ಕಾರುಗಳು ಕ್ಷಣಾರ್ಧದಲ್ಲಿ ಬೆಂಕಿಗೆ ಆಹುತಿಯಾದವು. ಒಳಗಿದ್ದ ಬೆಲೆಬಾಳುವ ಆಡಿಯೋ ಸಿಸ್ಟಮ್ ಮತ್ತು ಕಾರಿನ ಬಿಡಿಭಾಗಗಳೆಲ್ಲ ಈಗ ಬೂದಿಯಾಗಿವೆ. ಮಾಲೀಕರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ. ಸ್ಥಳೀಯರು ಅಲರ್ಟ್ ಆಗಿ ಪಾಂಡೇಶ್ವರ ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿದ್ರು. ಕೂಡಲೇ ಬಂದ ಸಿಬ್ಬಂದಿ ಬೆಂಕಿಯನ್ನ ನಂದಿಸೋಕೆ ಹರಸಾಹಸ ಪಟ್ಟಿದ್ದಾರೆ. ಒಂದು ವೇಳೆ ಬೆಂಕಿ ಪಕ್ಕದ ಅಂಗಡಿಗಳಿಗೆ ಹರಡಿದ್ರೆ ದೊಡ್ಡ ದುರಂತವೇ ಸಂಭವಿಸುತ್ತಿತ್ತು. ಸದ್ಯ ಬೆಂಕಿ ಸಂಪೂರ್ಣ ಹತೋಟಿಗೆ ಬಂದಿದ್ದು ಪ್ರಾಣಾಪಾಯ ತಪ್ಪಿದೆ. ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ ಈ ಅವಘಡಕ್ಕೆ ಕಾರಣ ಅನ್ನೋ ಪ್ರಾಥಮಿಕ ಮಾಹಿತಿ ಸಿಕ್ಕಿದೆ. ಮಂಗಳೂರಿನ ಲೇಟೆಸ್ಟ್ ನ್ಯೂಸ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.